ನಮಸ್ಕಾರ ಸ್ನೇಹಿತರೆ, ಈ ರೀತಿ ಕನಸು ಬಿದ್ದರೆ ಮನೆಗೆ ಧನಲಕ್ಷ್ಮಿ ಆಗಮನವಾಗುತ್ತೆ. ನಮಗೆ ಬೀಳುವ ಕನಸುಗಳು ಬಹಳಷ್ಟು ಗೂಢಾರ್ಥಗಳನ್ನು ಹೊಂದಿರುತ್ತದೆ. ಕೆಲವೊಮ್ಮೆ ನಮ್ಮ ಕನಸು ವಿಚಿತ್ರವಾಗಿರುತ್ತದೆ, ಆದರೆ ಅದೇ ಕನಸುಗಳು ನಮ್ಮ ಅದೃಷ್ಟವನ್ನು ಬದಲಾಯಿಸುತ್ತದೆ. ಹಾಗಾದರೆ ಯಾವ ಕನಸು ನಮಗೆ ಒಳ್ಳೆಯ ಫಲವನ್ನು ನೀಡುತ್ತದೆ ಎಂಬುದು ಇಲ್ಲಿದೆ. ನನ್ನ ಈ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ಸಪೋರ್ಟ್ ಮಾಡಿ. ನವಿಲು ಕನಸು ವಿಶೇಷವಾಗಿದೆ. ನವಿಲು ಹಿಡಿಯುವ ಕನಸು ಯಾರಿಗಾದರೂ ಬಿದ್ದರೆ ಬಹಳ ಒಳ್ಳೆಯದು ಎನ್ನಲಾಗುತ್ತದೆ. ಇದರಿಂದ ಜೀವನದಲ್ಲಿ ಅನೇಕ ರೀತಿಯ ಫಲಗಳು ಸಿಗುತ್ತದೆ. ಈ ನವಿಲಿನ ಕನಸಿಗೆ ಅನೇಕ ಹಾಗೂ ವಿಶೇಷ ಅರ್ಥಗಳಿರುತ್ತದೆ. ನಿಮಗೆ ಬೀಳುವ ನವಿಲಿನ ಕನಸು ನೀವು ಜೀವನದಲ್ಲಿ ಒಂದು ಪ್ರಮುಖ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಎಂಬುದರ ಸೂಚನೆಯಾಗಿದೆ. ಅಲ್ಲದೆ ಈ ಸಮಯದಲ್ಲಿ ನೀವು ಸರಿಯಾದ ಹಾದಿಯಲ್ಲಿದ್ದೀರಿ ಎಂಬುದರ ಸಂಕೇತವಾಗಿದೆ. ಸಾಮಾನ್ಯವಾಗಿ ನವಿಲು ಯಾರಿಗೂ ಸಿಗುವುದಿಲ್ಲ. ದೂರದಿಂದ ಮನುಷ್ಯರನ್ನು ಕಂಡರೆ ನವಿಲು ಹಾರಿ ಹೋಗುತ್ತದೆ. ಹಾಗಾಗಿ ನವಿಲನ್ನು ಹಿಡಿಯುವುದು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ. ನವಿಲು ನಮ್ಮ ರಾಷ್ಟ್ರ ಪಕ್ಷಿಯಾಗಿರುವುದರಿಂದ ನವಿಲು ಹಿಡಿಯುವುದು ಅಪರಾಧ. ಆದರೆ ಕನಸಿನಲ್ಲಿ ನವಿಲು ಹಿಡಿಯುವುದು ಗುರಿ ತಲುಪಿದಂತೆ. ನೀವು ಬಹಳ ಸಮಯದಿಂದ ಯಾವುದಾದರೂ ಕೆಲಸಕ್ಕೆ ಅಥವಾ ಹಣಕ್ಕೆ ಕಾಯುತ್ತಿದ್ದರೆ ಈ ನವಿಲು ಕನಸು ಎಲ್ಲವೂ ಸರಾಗವಾಗಿ ಆಗುತ್ತದೆ ಎಂಬುದರ ಸಂಕೇತವಾಗಿದೆ. ನಿಮಗೆ ಇದರಿಂದ ವಾಹನ, ಹಣ, ಚಿನ್ನ, ಉದ್ಯೋಗ ಸಿಗುವ ಸೂಚನೆಯಾಗಿದೆ. ನವಿಲು ದೇವರ ವಾಹನ, ಹಾಗಾಗಿ ಇದು ಬಹಳ ಅದೃಷ್ಟವನ್ನು ತರುತ್ತದೆ. ನೀವು ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ಏನಾದರೂ ಮುಖ್ಯವಾದುದನ್ನು ಪಡೆಯಲಿದ್ದೀರಿ ಎಂದರ್ಥ. ಆದರೆ ನವಿಲು ತಪ್ಪಿಸಿಕೊಂಡು ಹೋದರೆ ಸಮಸ್ಯೆ ಆಗುತ್ತದೆ ಎಂಬುದು ಅರ್ಥ. ನಿಮಗೆ ಅಧಿಕಾರ ಮತ್ತು ಸ್ವಾತಂತ್ರ್ಯವಿಲ್ಲದ ಪರಿಸ್ಥಿತಿಯಲ್ಲಿದ್ದಾಗಲೂ ನಿಮ್ಮ ಕನಸಿನಲ್ಲಿ ನವಿಲು ಕಾಣುತ್ತದೆ. ಈ ಸಮಯದಲ್ಲಿ ನೀವು ಗಟ್ಟಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಆತುರದ ನಿರ್ಧಾರಗಳನ್ನು ಮಾಡಬಾರದು. ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.